ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಇದ್ದ ಮೀಸಲಾತಿಯನ್ನ ರದ್ದು ಮಾಡಿದ ನಿರ್ಣಯವನ್ನ ಖಂಡಿಸಿ ರಾಜ್ಯ ಬಿಜೆಪಿ ಸರ್ಕಾರ ವಿರುದ್ಧ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿಯಿಂದ ಇಂದು ಪುತ್ತೂರು ಕಿಲ್ಲೆ ಮೈದಾನದ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಪ್ರತಿಭಟನೆ ನಡೆಯಿತು. ಮುಸ್ಲಿಮರಿಗೆ ಪ್ರವರ್ಗ 2B ಅಡಿಯಲ್ಲಿದ್ದ 4% ಮೀಸಲಾತಿಯನ್ನ ರದ್ದು ಮಾಡಿರುವುದು ಒಂದು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತಹ ಉದ್ದೇಶಿತ ದಾಳಿಯಾಗಿದೆ. ಇದು ಸರ್ಕಾರದ ಅಸಂವಿಧಾನಿಕ ತೀರ್ಮಾನವಾಗಿದೆ. ಮುಸ್ಲಿಮರ ವಿರುದ್ಧ ಸರ್ಕಾರ ನಡೆಸುವ ಷಡ್ಯಂತ್ರ ಇದಾಗಿದ್ದು ಬಿಜೆಪಿ ತನ್ನ ಕೋಮುವಾದಿತನವನ್ನ ಪದೇ ಪದೇ ಪ್ರದರ್ಶಿಸುತ್ತಲೇ ಇದೆ. ಬರುವ ಚುನಾವಣೆಯಲ್ಲಿ ಇದರ ಪರಿಣಾಮ ಬಿಜೆಪಿ ಎದುರಿಸಬೇಕಾದೀತು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಡಿಪಿಐ ರಾಜ್ಯ ಸಮಿತಿಯ ಸದಸ್ಯ ಅಬ್ದುಲ್ ಮಜೀದ್ ಖಾನ್ ಅವರು ಮಾತನಾಡಿ, ವಿವಿಧ ಆಯೋಗ ಕೂಡ ಮುಸ್ಲಿಮರನ್ನ ಹಿಂದುಳಿದ ವರ್ಗಗಳಿಗೆ ಸೇರಿಸಿರುವುದನ್ನು ನಾವು ಕಾಣಬಹುದು. ವಾಸ್ತವಾಂಶ ಹೀಗಿದ್ರೂ ಸಹ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ತಡೆಯೊಡ್ಡುವ ಹಾಗೂ ಮುಖ್ಯವಾಹಿನಿಗೆ ಬರದಂತೆ ನೋಡಿಕೊಳ್ಳುವ ಕುತಂತ್ರ ಮುಂದುವರಿದ ಭಾಗವಾಗಿ 2B ಮೀಸಲಾತಿ ರದ್ದುಪಡಿಸಿರುವುದು ದೃಢವಾಗಿದೆ. ಇನ್ನು ಧರ್ಮವನ್ನ ಗುರಿ ಮಾಡಿ ರಾಜಕೀಯ ಬೇಳೆ ಬೇಯಿಸಲು ನಾವು ಬಿಡುವುದಿಲ್ಲ. ಟಿಪ್ಪು ಮತ್ತು ಅಸ್ಮತ್ತುಲ್ಲಾ ಖಾನ್ ಅವರ ಸಂತತಿಯಾಗಿರುವ ನಾವು ಹೋರಾಟದ ಮೂಲಕ ನ್ಯಾಯಾಲಯದಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಿದ್ದೇವೆ ಎಂದರು. ಬಿಜೆಪಿ ಸರ್ಕಾರ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ನೀಡಿದ ಹಕ್ಕು. ಯಾವ ಯಾವ ತರಕಾರಿಗಳು ಬೇಕು, ಏನೇನು ತಿನ್ಬೇಕಂತ ಹೇಳಿ ನೀವು ಮೀಟಿಂಗ್ ಮಾಡಿದ್ದೀರಾ? ಈ ಮೀಟಿಂಗ್ ಅನ್ನು ನೋಡಿಕೊಂಡು ಕೂತ್ಕೊಳ್ಳುವಂತಹ ಒಂದು ತಾಳ್ಮೆ ಮತ್ತು ಆ ಒಂದು ಸಹಿಷ್ಣುತೆಯನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ 70 ವರ್ಷ ನೋಡ್ತಾ ಬಂದಿದೆ. ಯಾವಾಗ ಈ ಒಂದು ರೀತಿಯ ಒಂದು ಕಾಯ್ದೆಯನ್ನು ಇದನ್ನು ರದ್ದುಗೊಳಿಸಿದ್ದೀವಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಅವತ್ತೇ ನಾವು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ. ಅವತ್ತೇ ನಾವು ಇದಕ್ಕೆ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯಯುತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ಕೂಡ ಸಿದ್ಧರಾಗಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ದಿನ ನಾವು ಯೋಚಿಸಬೇಕಾದಂತಹ ಒಂದು ಸಂದರ್ಭ ಏನಂತ ಹೇಳಿದರೆ, ಈ ರೀತಿ ಒಂದು ಕಾಯ್ದೆಯ ಮೇಲೆ ಮತ್ತೊಂದು ಕಾಯ್ದೆ ಮೇಲೆ ಇನ್ನೊಂದು ಕಾಯ್ದೆ ತರ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿರತಕ್ಕಂತಹ ಕಾಂಗ್ರೆಸ್ನ ಮುಸ್ಲಿಂ ಶಾಸಕರು ಇವರು ಯಾರು ಇದರ ಬಗ್ಗೆ ಚಕಾರ ಎತ್ತುವುದಕ್ಕೆ ಹೋಗ್ತಾ ಇಲ್ಲ. ಇದೇನೀಗ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮೊಸಳೆ ಕಣ್ಣೀರನ್ನು ಹಾರಿಸಿಕೊಂಡು ಈ ಒಂದು ಸಮುದಾಯವನ್ನು ಸಮಾಧಾನ ಪಡಿಸತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರು ಹೇಳಿದಾಗೆ ಇವತ್ತಿನ ದಿನ ಒಂದು ವೇಳೆ ಈ ಒಂದು ರೀತಿಯ ಕಾಯ್ದೆ ರದ್ದಾದರೆ ಸರಿಸುಮಾರು 1700 ಇಂಜಿನಿಯರ್ಗಳು, 300 ಮಂದಿ ವೈದ್ಯರುಗಳು, ಅದೇ ರೀತಿ ದಂತ ಚಿಕಿತ್ಸೆ ಮಾಡತಕ್ಕಂತಹ ವೈದ್ಯರುಗಳು ಇವತ್ತು ನಮ್ಮ ಅವಕಾಶ ವಂಚಿತರಾಗುವಂತಹ ಒಂದು ಸಂದರ್ಭ ಬರ್ತದೆ. ಏನು ಹೇಳ್ತಾ ಇದ್ದಾರೆ ನಿಮ್ಮ ಸಂಸದರು? ಇವತ್ತಿನ ದಿನ ನಮ್ಮನ್ನು EVS ಎಕನಾಮಿಕ್ ವೀಕರ್ ಸೆಕ್ಷನ್ ಅನ್ನತಕ್ಕಂತಹ ಒಂದು ಸೆಕ್ಷನ್ನಲ್ಲಿ ಹಾಕಿಬಿಟ್ಟಿದೆ. ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಹೇಳಿದರೆ ಮುಂದುವರಿದ ಜನಾಂಗ ಅಂತ ಹೇಳಿಕೊಂಡು ಆ ಜನಾಂಗದಲ್ಲಿರುವಂತಹ ಬಡವರಿಗೆ ನಾವು ಈ ಒಂದು ಮೀಸಲಾತಿಯನ್ನು ಕೊಡ್ತೀವಿ, ಅದರಲ್ಲಿ 10%ನಲ್ಲಿ ನೀವು ಹೋರಾಟ ಮಾಡಿ ಅಂತ ಹೇಳ್ತಾರೆ. ಸನ್ಮಾನ್ಯ ಬೊಮ್ಮಾಯಿಯವರೇ, ನಿಮ್ಮದೇ ಸಂಸದರವರಾದಂತಹ ತೇಜಸ್ವಿ ಸೂರ್ಯ ಹೇಳ್ತಾರೆ, ಪಂಕ್ಚರ್ ಹಾಕುವವರು ಎದೆ ಬಿಚ್ಚಿದ್ರೆ 4 ಅಕ್ಷರ ಇಲ್ಲ ಅಂತ ಹೇಳುವವರನ್ನು ಇವತ್ತು ಮುಂದುವರಿದಂತಹ ಒಂದು ಜನಾಂಗ ಅಂತ ಕರೆಯುವುದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ವಾ?